This is Rupesh Shetty and team. Once again back in the form. Kasridaye, papadaye, Sikh bannaga illadulaye, janmallaye, patvi godaye, ponaga mata bollu kuntudulaye. Ittidene pattoruga, badukida paatonu namakaltuga. Circus. Excellent comedy, very good comedy. ಮಸ್ತ್ ಬಂಜ್ಮೇನ ಒಂದು ಸೂಪರ್ ಮೂವಿ ಅಮೇಜಿಂಗ್ ಬಾರಿ ಫುಲ್ ಎಕ್ಸ್ಪೆಕ್ಟೆಡ್ ನಮ್ಮ ಯಾವ್ದು ಎಕ್ಸ್ಪೆಕ್ಟ್ ಮಾಡಿತ್ತ ಪೂರ ಇತ್ತೇನೆ ಒರಿಯ ತೂಪನತ್ತು ಪೂರ ಫುಲ್ ಫ್ಯಾಮಿಲಿ ಬಂತು ಕಂಪ್ಲೀಟ್ ಪ್ಯಾಕೇಜ್ ರಿಪೀಟ್ ನೋಡ್ತಾ ಇರುವಾಗ ತುಂಬ ಫಿಲ್ಮ್ ನೋಡಿದ್ದೇವೆ ಈಗಾಗಲೇ ಆದರೆ ಇದು ಡಿಫ್ರೆಂಟ್ ಆಗಿದೆ. ಒಂಜಿ ಮಸ್ತ್ ತಿರುಳು ಬಕ್ಕೊಂಜಿ ಬತ್ತಿನ ಸಿನಿಮಾ 5 ವರ್ಷದ ಎಡ್ಡೆ ಸಿನಿಮಾ ವಾರ ಎಡ್ಡೆ ಮಾಡ್ಬೋದು ಮಾತಿಲ್ಲ 23rd ಬತ್ತದ ಮಿಸ್ ಮಲ್ಪದ ತೋರಿಸ್ತು ಮಾತ ತುಳುನಾಡದ ಅಣ್ಣನಾಗ್ಲಿಗೆ ಅಕ್ಕನಾಗ್ಲಿಗೆ ಅಮ್ಮನಾಗ್ಲಿಗೆ ಆಂಟಿನಾಗ್ಲಿಗೆ ಅಂಕಲ್ನಾಗ್ಲಿಗೆ ಅಜ್ಜನಾಗ್ಲಿಗೆ ದೊಡ್ಡಮ್ಮನಾಗ್ಲಿಗೆ ಚಿಕ್ಕಮ್ಮನಾಗ್ಲಿಗೆ ಮಲ್ಲಾಗ್ಲಿಗೆ ಎಲ್ಲಿಯಾಗ್ಲಿ ಇಲ್ಲದಾಗ್ಲಿಗೆ ಬೇರೆದಾಗಲಿ ಮಾತಾಡಲ್ಲ ನನ್ನ ಇನ್ವಿಟೇಷನ್ ಒಂದು ಜೂನ್ 25 ವರ್ಲ್ಡ್ ವೈಡ್ ರಿಲೀಸ್ ಆಗೋದು ಪ್ರೊಡ್ಯೂಸರ್ಸ್ನಾಗ್ಲಿಗೆ ಒಂಚೂರಲ್ಲ ಸಪೋರ್ಟ್ ಮಲ್ಪಡ್ದು ಫಸ್ಟ್ ವಾರನೇ ತೂಲೆ ಫಸ್ಟ್ ವಾರ ಮಾತ್ರ ನಂಗೆ ಮಲ್ಲಾಡ್ ಸಪೋರ್ಟ್ ಆಗ್ಬೋದು ಸೈಡ್ ಹಿಡಿದು ಸೊ ಫಸ್ಟ್ ವಾರನೇ ತೂಲೆ ಥ್ಯಾಂಕ್ ಯು. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ಏನು ಗುಡ್ ಮಾರ್ನಿಂಗ್ ದಾಯ್ ಬಂದಿಲ್ಲ ಅಂತ ನಿಕ್ಲಿಕ್ಕೆ ಒಂಥರ ಡೌಟ್ ಒಂದು ಸೊ ಎಂಕಲಿತ್ತೆ ಕಾಣನೆ ಬರ್ತದೆ ನಮ್ಮ ಕುಡ್ಲದ ಬಿಗ್ ಬಜಾರ್ದ ಬಿಗ್ ಸಿನಿಮಾಸ್ ಅಂದ್ರಲ್ಲ ಸೊ ನಿಕ್ಲತ್ತು ಒಂದು ಪರ ಬ್ಯಾಕ್ಗ್ರೌಂಡ್ ತೋಜೊಂದುಪ್ಪನ ಸೊ ದಾದ ಈತ ಮಾತ್ರ ಡೆಕೋರೇಷನ್ ಮಲ್ದಾರಂದು ಸೊ ಖಂಡಿತವಾದಲ್ಲ ನಮ್ಮ ಕುಡ್ಲದ ಗಿರ್ಗಿಟ್ ಟೀಮ್ ಸೊ ಮಾತೆಲ್ಲ ಗಿರ್ಗಿಟ್ ಮೂವಿ ತೂದು ಪರ್ 100% ಅತ್ತು 200% ಪಕ್ಕ ಪೈಸಾ ವಸೂಲ್ ಮೂವಿ ಆದಿತ್ತು ಸೊ ಅವೇ ಟೀಮಡು ನಮ್ಮ ರೂಪೇಶನ್ನ ಕುಡಂಜಿ ಮೂವಿ ರಿಲೀಸ್ ಆಗ್ತದೆ ಐ ಮೀನ್ ಸರ್ಕಸ್ ಎಲ್ಲ 23ಗೆ ರಿಲೀಸ್ ಆಗೋದುಂಡು ಇನ್ನು ಪ್ರೀಮಿಯರ್ ಶೋ ಆಗೋದುಂಡು ಸೊ ಮಾತನ್ನೆಲ್ಲ ರಿವ್ಯೂ ಎಂಚಂಡು ಜನಕಲ್ ದಾದ ಮಾತ ಎಕ್ಸ್ಪೆಕ್ಟೇಷನ್ ದೀದ್ ಬೈದೇರಿ ಅಕ್ಲೆ ಗೇತ್ ಖುಷಿ ಕೊಂಡು ಪಂಪರೇನು ದೀಪನಂಚಿನ ಕಾರ್ಯಕ್ರಮ ಆತದೆ ಸೊ ಶುರುಕಾದ ಏನಿತ್ತ ಪ್ರೀಮಿಯರ್ ಶೂಟು ಮಾತ ಐ ಮೀನ್ ರೂಪೇಶ್ ಶೆಟ್ಟಿ ಆದಪ್ಪು ಹೀರೋಯಿನ್ ಆದಪ್ಪು ವಿಲನ್ ಆದಪ್ಪು ಈ ವಿಲನ್ ನಮ್ಮ ಸ್ಯಾಂಡಲ್ವುಡ್ದ ಫೇಮಸ್ ಎಸ್ ಶೆಟ್ಟಿಲ ಒಲ್ಲೇರು ಸೊ ಆರಾದಪ್ಪು ಹೋಲ್ ಟೀಮ್ ನಮ್ಮ ಅರವಿಂದನೇ ಭೋಜನೆ ಪ್ರತಿಯೊಬ್ಬರೆಲ್ಲ ಬರ್ರಲ್ಲೇರು ಸೊ ಅಕ್ಲು ಮಾತೆಲ್ಲ ಮೂವಿತು ದಾದ ಮಾತ ಬಂತೇರಿ ಮೂವಿಡ್ ದಾದ ಮಾತ ಕಥೆ ಆ್ಯಂಡ್ ಕಾಮಿಡಿ ಆ್ಯಂಡ್ ಫನ್ನಿ ಆ್ಯಂಡ್ ಬಂದಿರಿ ನಿಖಲ ತುಂಬ ದೀಪನಂಚಿನ ಪ್ರಯತ್ನ ಸೊ ಬಲೆ ಪ್ರತಿಯೊಬ್ಬರೆಲ್ಲ ಮಿಸ್ ಮಲ್ಪಂದೆ LG 23ಗಂತೂ ಮೂವಿಗೆ ಪೋಲೆ ಮಿಸ್ ಮಲ್ಪಂಚೆ ಅವೆ ತೊಟ್ಟು ಈ ರೀತಿ ಪ್ರೀಮಿಯರ್ ಶೋ ದಾದ ಮಾತ ಸ್ಪೆಷಲ್ ಉಂಟು ಬಂದ್ಬನ್ನಿ ನಮ್ಮ ತೋನ್ ಬರ್ಕ ಸೊ ಮುಂದೆ ನಮ್ಮ ಉಪ್ಪನ ಬಿಗ್ ಸಿನಿಮಾಸ್ಡ್ ಇತ್ತ ರೆಡಿ ಆತನು ಮಾತಲ್ಲ ಸೆಟ್ ಆತನು ಪ್ರತಿಯೊಂದು ಸೆಟ್ ಮಲ್ತೊಂದುಲ್ಲೇರು ಸೊ ನನ್ನ ಜನ ವೆಲ್ಕಮ್ ಮಲ್ತನಕ ಅವ್ರದ್ದು ಪಕ್ಕ ಜನಕ್ಕೆಲ್ಲ ಅಭಿಪ್ರಾಯ ಆತನು ನಿಖಲ ತುಂಬ ದೀಪ ಬಾಳೆ ಹೊಸ ಬೇಕಿಯನ್ನು ಚಿಕ್ಕಿನ ಒಂದು ಕಂಡ ನಮ್ಮ ರಾಕ್ ಸ್ಟಾರ್ ರೂಪೇಶ್ ನಿರ್ದೇಶನ ಮಾಡಿದ ಚಿಕ್ಕಿನ ಒಂದು ಸೂಪರ್ ಸಿನಿಮಾ ಆಗಿರ್ತದೆ ಗಿರ್ಗಿಟ್ ಬಹುಶಃ ತುಳುನಾಡು ಮಾತ್ರ ಲೋಕವನ್ನ ಅವರಿಗೆ ಬೇಕಾದ ಚಿಕ್ಕಿನ ಸರ್ವಧರ್ಮದ ಕಲಾಭಿಮಾನಿಗಳು ಈ ಸರ್ತಿ ರಕ್ಷಣೆ ಪ್ರಯತ್ನವಾದ ಸರ್ಕಸ್ ಬಹುಶಃ ಮಾತೆಗಳ ಬದುಕಲು ಹಾಕೊಂಡು ಚಿಕ್ಕಿನ ಒಂದು ಸರ್ಕಸ್ ನಮ್ಮ ತುಳುವೇರೆ ಸುಮಾರು ಸರ್ತಿ ಗಲಸು ಚಿಕ್ಕಿನ ಪದರ ಸರ್ಕಸ್ ಕೊಡು ಡೆಲ್ಲಿಯಲ್ಲಿ ಮಂಗಳವಾರ ಮಟ್ಟದ ಹೆಚ್ಚಿನ ಸರ್ಕಸ್ ಮಾಡ್ಕೊಂಡು ಸೊ ಇಂಚಿನ
ಸರ್ಕಸ್ ನಮ್ಮ ಚಿಕ್ಕಿನ ಪುರಾಗಿ ಒಂದು ಸಿನಿಮಾ ನೀವು ತಯಾರು ಮಾಡ್ತಂದ ರಾಕ್ಸ್ಟಾರ್ ರೂಪೇಶ್ ಶೆಟ್ಟಿನ ಹೊರಟನೆ ನಿರ್ದೇಶನದ ಸಿನಿಮಾ ಸರ್ಕಸ್ ನಿಂದ ಉದೀಪನದಲ್ಲಿ ಇದು ಮತ್ತೆ ಕೊಟ್ಟರೆ ಆ ಎರಡು ಸುಚಾರ ಮಾತ ದಕ್ಷಿಣ ಚಿಕ್ಕಿನ ಸರ್ವಧರ್ಮದ ಕಲಾಭಿಮಾನಿ ಬಂದರೆ ಹೋಗಿವೆ ಇರುವುದಿಲ್ಲ ನಿರ್ದೇಶನ ಕಾರ್ಯಕ್ರಮ ನಿಮಗೆ ಅರ್ಥದ ಉದೀಪನ ಅನೌಟ್ ಕೊರಿಯರ್ ಸರ್ವ ವೇದಿಕೆಗೆ ಎದುರುಕೊಳ್ಳುವುದಿಲ್ಲ ತೆಗಲ ತಂಡದ ಕ್ಯಾಪ್ಟನ್ ರಾಕ್ಸ್ಟಾರ್ ರೂಪೇಶ್ ಶೆಟ್ಟಿ ನಿರ್ದೇಶಕ ರಚನೆ ನಾಯಕಿ ನಟಿಯಾದ ವೇದಿಕೆಗಳು ಸಂಜೆ ನಾಯಕಿ ಸಿನಿಮಾದ ನಾಯಕಿ ರಚನಾ ಧೈರ್ಯದಾರಲ ದುಂಬರಡು ರಚನೆ ವಾಲ್ಟರ್ ಸರ್ ವಾಲ್ಟರ್ ನಂದಲಿಕೆ ಧೈರ್ಯದಾರಲ ದುಂಬರಡು ರಚನೆ ಚಂದ್ರಸೂಲ ಧೈರ್ಯದಾರಲ ಮಿಟ್ಟ ಚೌಡಿಗಳು ರಚನೆ ರೂಪ ವರ್ಕಾಡಿ ಮೇಲ ಧೈರ್ಯ ಮಿಟ್ಟ ಚೌಡಿಗಳು ಬಿಗ್ ಸಿನಿಮಾದ ಬಾಲಂದ್ರೆ ಧೈರ್ಯ ಆದ ದುಂಬರಡು ನಮ್ಮೊಟ್ಟಿಗೆ ವಿನಯದ ದುಂಬರಡು ನಮಗೆ ಏನೊಂದಿಲ್ಲ ಭಜನೆ ಇಡ್ತಾನೆ ಒಂದು ಸುಮಂತ ಪ್ರೀಮಿಯರ್ ಸೋನು ಹಿಂಗೆ ಮಾತು ತೋಡು ಮಾಡಿದ್ರೆ ಮಾತ ಕಾಂಡಿನ ಬೈದಾರೆ ಮಚಾದ ಬತ್ತಿನ ಜೊತೆ ಮಾತಿನ ಕೂಡ ಮೋಕೆ ಹಿಡಿದುಕೊಂಡು ಅಂಚನೆ ಮಾಧ್ಯಮದ ಬಂದು ನಮ್ಮ ಒಟ್ಟುಗಳರೆ ಸೊ ನಮ್ಮ ಚಿತ್ರತಂಡದ ಪರವಾದ ನಿಖಿಲ ಮೋಕೆ ಹಿಡಿದುಕೊಂಡು ವಿನಯನ್ನ ಮಾತ ಒಟ್ಟು ಕೈ ಸೇರಾದೆ ಲೋಕ ತೀರ್ಗಳಿಗೆ ಪಂಪಿನ ಚುಕ್ಕಿನ ಉದಾಹರಣೆ ಸಿನಿಮಾ ಸಕ್ಸಸ್ ಆಗೋಡು ಬಹುಶಃ ಇನಿ ತೂಯಿನ ಚುಕ್ಕಿನ ಮಾತೆಗಳ ಉದಾಹರಣೆ ಚುಕ್ಕಿನ 100% ಸತ್ಯ ಚಿತ್ರ ಸಿನಿಮಾ ಸರ್ಕಸ್ ನೆತ್ತ ಉದ್ಘಾಟನೆ തുടർ ಅല്ലാದೆ ವಿನಯನ್ನಕ್ಕೂ ಮಾತೆಲ್ಲ ಒಟ್ಟು ಕೈ ಸೇರಾದೆ ನಡೆದುಕೊಂಡು ಏನೊಂದಿಲ್ಲ ದೃಶ್ಯವನ್ನು ಈ ಬಾಲ್ಪಾಡ ಜನಸಾರ ರೂಪೇಶ್ ಶೆಟ್ಟಿ ನಿರ್ದೇಶನವನ್ನು ಗಡ್ಡನೆ ಸಿನಿಮಾ ಸರ್ಕಸ್ ನೋಡಿ ನಾನು ದುಬೈ ಹೋಗಿದ್ದೆ ಆ ಸಂದರ್ಭಗಳು ಅಲ್ಪ ಸಿನಿಮಾ ತೈಲಗಳು ಈ ಸಿನಿಮಾದ ಬಗ್ಗೆ ಮಸ್ತ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆಮೇಲೆ ರೂಪೇಶ್ ಮುಂಪುನ ಕೆಲಸ ಆ ರೀತಿ ಸಂತೆ ಪಟ್ಟಿದ್ದು ನನ್ನ ಟೀಮ್ ಆಗ್ತದೆ ಎಡ್ಡೆ ಟೀಮ್ ಆಗ್ತದೆ ಈ ಸಿನಿಮಾ ಎಡ್ಡ ರೀತಿ ಇದು ಥ್ರೂ ಪ್ರದರ್ಶನ ಬಿಡುಗಡೆ ಆಗಿನ 128ನೇ ಸಿನಿಮಾ ಸರ್ಕಸ್ ಸಿನಿಮಾ ರಂಗಗಳು ಮಲ್ಲ ಮಟ್ಟದ ಪುನರ್ ಮಾಡಿಕೊಂಡು ಈ ಸಂದರ್ಭಗಳು ಶುಭಾಶಯಗಳು ರೂಪೇಶ್ ಒಟ್ಟಾಗಿ ಟೀಮ್ ಜನರ ಈ ಸಿನಿಮಾದ ನಿರ್ದೇಶಕರೇ ರೂಪೇಶ್ ಬಗ್ಗೆ ಮಾತಾಡ ಖಂಡಿತವಾದ ನನ್ನ 9 ಇಂಚು ಜಾಸ್ತಿ ಮಾತಾಡ್ತಾರೆ ನೀವು ಏರ್ ಹೋಗ್ತಿದ್ದಾರೆ ಥಿಯೇಟರ್ ಬರ್ಲಿಕ್ಕೆ ಮಾತ್ರ ಸಿನಿಮಾ ತೂಯರ್ ಹೋಗಿದ್ದೀನಿ ಸೊ ಸರ್ಕಸ್ ಈಗ ಖುಷಿದಾರ ಪಡ ಆಲ್ಮೋಸ್ಟ್ 5,000 ಮಿತ್ತು ಜನ ತೂದಾಡು ಬೇರೆ 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 ಕಂಟ್ರಿಡ್ ಓನ್ ಮಾತ್ರ ನನಗೆ ದುಬೈನ ಮಾತ್ರ ಲಾಸ್ಟ್ ಮಿನಿಟ್ ಬಿಟ್ಟ ನಮ್ಮ ಜನಬಲೆ ಅಂತ ಬಂದಿದ್ದಾರೆ ಯಾಕಂದ್ರೆ ಜನಗಳಿಗೆ ಗೊತ್ತಿದೆ ಸಿನಿಮಾ ಇನ್ಶೂರೆನ್ಸ್ ಹೋದು ದುಬೈಲ್ಲ ಸೋಲ್ಡ್ ಔಟ್ ಆಂಡ್ ಬಟ್ ದುಬೈ ಆಗಿಬಿಟ್ಟ ಬಾಕಿ ಓಲ್ ಮಾತ್ರ ರಿಲೀಸ್ ಆಂಡ್ 2 ದಿನ ದುಂಬೆ ಮಾತ್ರ ಸೋಲ್ಡ್ ಔಟ್ ಆಗ್ತದೆ ಸೊ ಓಲ್ ಮಾತ್ರ ರಿಲೀಸ್ ಮಾಡಿದ್ರೆ ಅವ್ರು ಮಾತ್ರ ಭಾರಿ ಶೋಕದ ರೆಸ್ಪಾನ್ಸ್ ಬರ್ತದೆ ಇದೆ ಕುಡ್ಲದ ಪ್ರೀಮಿಯರ್ ಶೋ ಮಲ್ಪರಂಚಿನ ಸಮಯ ಸೊ ನೀವು ಮಾತ್ರ ಕೂದು ಗ್ಯಾರಂಟಿ ಎಂಜಾಯ್ ಮಾಡ್ತಾರೆ ತೂದು ಎಂಜಾಯ್ ಮಾಡ್ಲಿಕ್ಕೆ ಜಾಸ್ತಿ ಮಾತ್ರ ರುಚಿ ವಾಟರ್ ಸರ್ ಬಂದ ಕಡೆ ಒಂದು ಸಿನಿಮಾ ಎಂಜ ಆದಿತ್ತಿಲ್ಲ ಏಕೆ ಎಡ್ಡ ಆದಿತ್ತಿಲ್ಲ ಈ ಕಾರಣ ಒಂದು ಅದ್ಭುತವಾದ ಟೀಮ್ ಉಂಟು ಸೊ ಅಲ್ಲಿಗೆ ಮಾತ್ರ ಥ್ಯಾಂಕ್ ಯು ಪಂಟ ಆ್ಯಂಡ್ ವೇದಿಕೆಗೂ 100 ಜನ ಬೈದ ಬಟ್ ನಮ್ಮ ಇಡೀ ತಂಡ ಬೇರೆ 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 ಬಿಸಿ ಆಗ್ತದೆ ಯಾಕಂದ್ರೆ ಮಾತ್ರ ಥ್ಯಾಂಕ್ ಯು ಬೇರೆ ಆರಾಮ್ಸೆ 2 ಗಂಟೆ ಸಿನಿಮಾ ಕೂಲಿ ಎಂಜಾಯ್ ಮಾಡ್ತಾರೆ ನಿಮಗೆ ಇಷ್ಟ ಅನ್ನ ಫೋನಾಗ ಒಂದು ಎಡ್ಡೆ ರಿವ್ಯೂ ಕೊಡಲೆ ಅಂಚನೆ ಬಿಗ್ ಸಿನಿಮಾಸ್ ಬಾಲ ಸಿನಿಮಾಸ್ ಬಾಲಾನೆ ಓದಿದ್ರು ನಾನು ವೇದಿಕೆ ಕೊಡ ಅದು ಬರ್ಕೊಂಡು ಕಮ್ಮಿ ಬಟ್ ಇಲ್ಲಿ ಮಾತ್ರ ವ್ಯವಸ್ಥೆ ಮಾಡೋದಕ್ಕೆ ಹೊರಟೇವೆ ನಮಗೆ ಏನು ತಗೊಳ್ಳ ಅಂತ ಹೊರಟೋರು ಸೊ ಅಂಚನೆ ಸಾಯಿನೆಲ್ಲ ಬರ್ತೀವಿ ಸಾಯಿ ಕೃಷ್ಣ ಕುಡ್ಲ ಸೊ ಆರೆಲ್ಲ ಡ್ಯಾಮೇಜ್ ನಾನು ವೇದಿಕೆ ಎದುರ್ಕೊಂಡ್ರೆ ಎಸ್ ನಂಗೆ ಒಂಚೂರು ಸಮಯದ ಅಭಾವ ಸ್ಟಾರ್ಟ್ ಆಗ್ಬೋದು ಸಿನಿಮಾ ಸ್ಟಾರ್ಟ್ ಆಗಿ ಒಂದು ಆರ್ಡರ್ ಸ್ಟಾರ್ಟ್ ಆಗ ಸಂಜೆ ಸೊ ಅಂಚನೆ ಪಂಚಮಿ ನಮ್ಮ ಭೋಜನಾಥ ಮಾಮಂಜೂರು ನಮ್ಮ ಮಗಳ
ದಾಖಲ ನೆಟ್ಟು ಆ್ಯಕ್ಟ್ ಮಾಡಿದ್ದಾರೆ ವಿಜಯಶ್ರೀಯಿಂದ ಭೋಜನೆಲ್ಲ ನಮ್ಮ ಮಗನೆಲ್ಲ ತೂವಲ್ಲಿ ಬಾರಿ ಶೋಕ್ ಕಾಂಬಿನೇಷನ್ ವರ್ಕ್ ಆಗ್ತದೆ ನನಗೆ ಈ ಸಿನಿಮಾ ಸೊ ಪಂಚಮಿ ತುಂಬ ಎಸ್ 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 ಈಗ ಸ್ವಂತ ഞാൻ ജാസ്തി നമ്മൾ ഏതെല്ലാം പാത്രത്തിൽ ബിക്കോസ് സിനിമ ശുഭമാകുന്നുണ്ട് എണ്ണയുടെ തിക്കിക മാതരകള സോ മാതരന പരവാദല്ല താങ്ക് യു സോ മച്ച് സിനിമ എൻജോയ് ആവുന്നുണ്ട് താങ്ക് യു സോ മച്ച് താങ്ക് യു മാതരകൾ എണ്ണെടുത്തിക്കോ ഫോട്ടോ തന്നെ എപ്പോഴും മാതര എണ്ണെടുത്തിക്കോ ആവേ താങ്ക് യു സോ മച്ച് ಈ ಜೀವನ ನಾಳೆ ದಿನ ಉಪ್ಪು ನಡೆ ಮುಟ್ಟ ಜೋಲಿ ಮಲ್ಪೂಗನ ಅಲ್ಲೇ ಐಶ್ವರ್ಯನ ಅದೇ ಕತ್ರಿನಾನ ಕಡೆಗೆ ನಂಗೆ ತಿಕ್ಕುನು ಮುಂಡೋಡು ಬರಗಿನ ಅಂಬಾನಿ ರೇಟಿದೆ ಡ್ರೀಮ್ ಉಂಡು ಕೈಟ್ ಮುಕ್ಕಾಲು ಕಾಗುತ್ತಿಯೇ ಸರ್ಕಸ್ ನರಮಾನ್ಯನ ಲೈಫ್ ಸರ್ಕಸ್ ನರಮಾನ್ಯನ ಲೈಫ್ ಹೀರೋನೆಲ್ಲ ಆ್ಯಕ್ಟ್ ಬಾರಿ ಲಾಯ್ಕ್ ಆಗ್ತದೆ ಇದು ಬೇಜಾರದ ಒಂದು ಖುಷಿ ಆಗ್ತದೆ ಕೆಲವು ಪಂಚಿ ಕೊಡ್ತಾನೆ ಮತ್ತೆ ಬಾರಿ ಲಾಯ್ಕ್ ಆಗ್ತದೆ ಲಾಸ್ಟ್ ಹಾಸ್ಯದ ಪಂಚಿ ಉಂಡತ್ತ ಬಾರಿ ಲಾಯ್ಕ್ ಆಗ್ತದೆ ನೈಸ್ ಎಕ್ಸಲೆಂಟ್ ಕಾಮಿಡಿ ವೆರಿ ಗುಡ್ ಕಾಮಿಡಿ ಆ್ಯಕ್ಟಿಂಗ್ ಪೂರ ಸೂಪರ್ ಬಾರಿ ಶೋಕ ಆತಲ್ಲ ಫಿಲ್ಮು ತುಳುನಾಡ್ದು ಪೂರಕ್ಲ ಬರ್ತದೆ ಓಡ್ ಫಿಲ್ಮು ಮಸ್ತ್ ಶೋಕ ಅದು ಮಸ್ತ್ ಕಾಮಿಡಿ ಮಸ್ತ್ ಬಂಜ್ಮೇನ ಒಂದು ತಿಳಿದು ಪೈಸಾ 100% ವಸ್ತು ಸೂಪರ್ ಭಾರಿ ಇಟ್ಟಿರ್ತೀನಿ ಎಡ್ಡೆ ಕಾಮಿಡಿ ಬಾಗ ಸ್ಟೋರಿಲ್ಲ ಇಟ್ಟಿರ್ತೀನಿ ಟೋಟಲಿ ಎಡ್ಡೆ ರುಬಿ ಶೆಟ್ನ ಭಾರಿ ಶೋಕ ಆ್ಯಕ್ಟಿಂಗ್ ಮಸ್ತ್ ಎಡ್ಡೈತೆ ಮೂವಿ ಕಾಮಿಡಿ ಪೂರ ಮಸ್ತ್ ಎಡ್ಡೈತೆ ಬೋರಿಂಗ್ ದಲ್ಲ ಸ್ಟೋರಿ ಮಸ್ತ್ ಹೋಗ್ತದೆ ಮಸ್ತ್ ಕಾಮಿಡಿ ಅಲ್ಲಿ ಡ್ಯಾನ್ಸ್ಲ ಮಾಡ್ತಾರೆ ಸೂಪರ್ ಮಸ್ತ್ ಚೇಂಜಸ್ ಇದು ಲೈಕ್ ಕಾಮಿಡಿ ಮಾತ ಕುಟ್ಲದ ಸೂಪರ್ ಅಂಚಿನ ಮೂವಿ ಸೂಪರ್ ಇಂಟರ್ನಲ್ ಆಗಿ ಮಸ್ತ್ ಸೂಪರ್ ಇತ್ತು ಸೂಪರ್ ಇರ್ತೇನೆ ಗೆಲ್ತಾರೆ ಗೆಲ್ತಾರ ಸಾಂಗ್ ಏನು ಸೂಪರ್ ಅದಿಲ್ಲ ಅದನ್ನೊಂದು ಸರಿ ನೆನಪುಂಟು ಐತೆ ಮೂವಿ ಅಮೇಝಿಂಗ್ ಕಾಮಿಡಿ ಎಲ್ಲ ಚೆನ್ನಾಗಿತ್ತು ವಂಡರ್ಫುಲ್ ಕಾಮಿಡಿ ಸೂಪರ್ ಆಯ್ತು ಭಾರಿ ಶೋಕ್ ಇತ್ತು ಭಾರಿ ಲೈಕ್ ದ ಕಾಮಿಡಿ ಮೂವಿ ರೂಪೇಶ್ ಅಣ್ಣ ಭಾರಿ ಶೋಕ್ ಮಾಡಿದಾರೆ ಆ್ಯಕ್ಟಿಂಗ್ ಭಾರಿ ಫುಲ್ ಎಕ್ಸ್ಪೆಕ್ಟೆಡ್ ನಮ್ಮ ಯಾವ್ದು ಎಕ್ಸ್ಪೆಕ್ಟ್ ಮಾಡಿತ್ತ ಪೂರ ಇತ್ತೇನೆ ಭಾರಿ ಶೋಕ್ ದ ಮೂವಿ ತೂಲಿ ಪೂರ ಫ್ಯಾಮಿಲಿಗಳೊಂದು ರಡ್ ಮೂಸದಿ ತೂಲಿ ದಾಲದೊಂದರಿ ಫುಲ್ ಟೋಟಲ್ ಭಾರಿ ಶೋಕ್ ಇತ್ತು ಆಲ್ ದ ಬೆಸ್ಟ್ ಒರಿಯ ತೂಪುನತ್ತು ಪೂರ ಫುಲ್ ಫ್ಯಾಮಿಲಿ ಬತ್ತು ಎಡ್ಡೆ ಸೂಪರ್ ಇತ್ತು ಮೂವಿ ವಿಡಿಯೋ ಬಕ್ಕ ಆಡಿಯೋ ಮಾತ್ರ ಸೂಪರ್ ಇಂಚನೆ ಕಾಮಿಡಿ ಎಲ್ಲ ಸೂಪರ್ ಫ್ಯಾಮಿಲಿ ಬರ್ತದೆ ಮಾತೆಲ್ಲ ತೂರ ಸ್ಪೆಷಲ್ ಅದು ಮಾತೆಲ್ಲ ಬರುತ್ತದೆ ತುಂಬ ಚೆನ್ನಾಗಿತ್ತು ಒಳ್ಳೆ ಮೂವಿ ಖುಷಿಯಾಗಿ ನೋಡಿದ್ವಿ ನಕ್ಕು ಸುಸ್ತಾಯಿತು ಹ್ಯಾಪಿ ಆಲ್ ದ ಬೆಸ್ಟ್ ಅಫ್ಕೋರ್ಸ್ ನೋಡಲೇಬೇಕು ಇನ್ನೊಂದ್ಸಲ ನೋಡಬೇಕು ಇಬ್ಬರನ್ನು ಕರ್ಕೊಂಡು ಬಂದು ಆ ಸ್ಕೀಮ್ ಸಕ್ಸಸ್ ಮಾಡಬೇಕು ಅಫ್ಕೋರ್ಸ್ ಇದೆ ನನ್ನ ಕಡೆಯಿಂದ ಇಬ್ರು ನನ್ನ ಮಗನ ಕಡೆಯಿಂದ ಇಬ್ರು ಇವನ ಕಡೆಯಿಂದ ಅಕ್ಕನ ಕಡೆಯಿಂದ ಇಬ್ರು ಸೊ ನಾವು 4 ಜನ 8 ಜನ 12 ಜನ ಸರ್ಕಸ್ ಅಂದರೆ ಸರ್ಕಸ್
ಸೂಪರ್ ಇತ್ತು, ಮಸ್ತ್ ಖುಷಿ ಅಂಡ್ ಮಸ್ತ್ ಕಾಮಿಡಿ ಸೀನ್ಸ್ ಇತ್ತು. ಹಾಂ ಸೂಪರ್ ಇತ್ತು. ಸ್ಟೋರಿ ಒಳ್ಳೆ ಇತ್ತು, ಮೂವಿ ಕಂಪ್ಲೀಟ್ ಪ್ಯಾಕೇಜ್ ಒಳ್ಳೆ ಆಗಿದೆ. ಸೂಪರ್ ಕಾಮಿಡಿ ಎಲ್ಲ, ಆ್ಯಕ್ಟಿಂಗ್ ಎಲ್ಲ ಒಳ್ಳೆ ಆಗಿದೆ. ಸೂಪರ್, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಫ್ರೇಮ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಕಾಮಿಡಿ ಎಲ್ಲ ಬಹಳ ಖುಷಿ ಎಲ್ಲ ಅಚ್ಚುಕಟ್ಟಾಗಿದೆ. ಎಲ್ಲಕ್ಕಿಂತ ಹೆಚ್ಚು ಪ್ರತಿಯೊಂದು ನಾವೇನೋ ತುಳು ಫಿಲ್ಮ್ ರಿಪೀಟ್ ನೋಡ್ತಾ ಇರುವಾಗ ತುಂಬ ಫಿಲ್ಮ್ ನೋಡಿದ್ದೇವೆ ಈಗಾಗಲೇ, ಆದರೆ ಇದು ಡಿಫ್ರೆಂಟ್ ಆಗಿದೆ, ಭಾಳ ಖುಷಿಯಾಗಿದೆ. ಖಂಡಿತ ತುಂಬ ಲೈಕ್ ಆಗಿದೆ. ಇನ್ನೊಮ್ಮೆ ಮತ್ತೊಮ್ಮೆ ಬರ್ತಾ ಇರ್ತೇವೆ, ಹಾಗಾಗಿದೆ. ಸೂಪರ್ ಮೂವಿ. ಕಾಮಿಡಿ ಬರೋ ಮೂವಿ ಕಾಮಿಡಿ ಎಡ್ಡಾಯ್ತು, ಆ್ಯಕ್ಟಿಂಗ್ ಬರೋ ಎಡ್ಡ ಮನಸ್ತು ಅನ್ನ ಸೂಪರ್. ಸೂಪರ್ ಕಾಮಿಡಿ, ಸೂಪರ್ ಕಾಮಿಡಿ, ಸೂಪರ್ ಮೂವಿ. ಎಡ್ಡೆತ್ತು ಮಾತಲ್ಲ ಗುಡ್ ಮೂವಿ. ಬಾರಿ ಇತ್ತು, ಖುಷಿ ಆಯ್ತು. ಸೂಪರ್ ಇತ್ತು. ಕಾಮಿಡಿ ಸೀನ್ಸ್ ಮಸ್ತ್ ಐತೆ. ಕಾಮಿಡಿ ಸೀನ್ಸ್ ಮಸ್ತ್ ಐತೆ. ನೋ ರಿಪೀಟೆಡ್ ಸೀನ್ಸ್ ಇತ್ತು ಅಂಡ್ ಕಾಮಿಡಿ ಐತೆ ಸೂಪರ್ ಕಾಮಿಡಿ ಮೂವಿ ನಾಲೆಜ್ ಮಾತೆಲ್ಲ ತೋಡು ಮಸ್ತ್ ಕಾಮಿಡಿ ನನ್ನವರು ತೂಲಿ ಫ್ಯಾಮಿಲಿ ಒಟ್ಟಿಗೆ ನನ್ನವರ ಬರ್ತದೆ ಖಂಡಿತ ತೋಲಿ ಫ್ಯಾಮಿಲಿ ತೆಂಗು ನನ್ನವರ ತೂ ಪನಿಕೊಳ್ಳೋದಿಲ್ಲ ಮಾತೆಲ್ಲ ಸೂಪರ್ ಫಿಲ್ಮ್, ಸೂಪರ್ ಸಿನಿಮಾ ಬಾರಿ ಆಗ್ತದೆ. ಮಾತ್ರ ಆರ್ಟಿಸ್ಟ್ ಎಡ್ಡೆ ಮಲ್ದಿರು 2.5 ಗಂಟೆ ಜನಕ್ಲೇನೆ ಎಡ್ಡೆ ತೆಲಿಪೌಂಡು ಸಿನಿಮಾ. ಈ ವರ್ಷದ ಸೂಪರ್ ಹಿಟ್ ಸಿನಿಮಾ ಅಂದು ತುಳೋಟು ಒಂಜಿ ಮಸ್ತ್ ದಿರೋಣ್ ಬಕ್ಕ ಒಂಜಿ ಬತ್ತಿನ ಸಿನಿಮಾ. ಈ ವರ್ಷದ ಒಂಜಿ ಎಡ್ಡೆ ಸಿನಿಮಾ ಬಾರಿ ಎಡ್ಡೆ ಮಲ್ದಿರು. ಸೂಪರ್ ತೆಲ್ತೆ ಬಂಜಿ ನಿಲ್ಗೆ ತೆಲ್ತೆ ಇಜ್ಜಪ್ಪ ತೆಲ್ತೆ ಬಂಜಿ ನಿಲ್ಗೆ ತೆಲ್ತದು ಬುಲ್ಪರ ಲಾಸ್ಟಿಗೆ ಬುಲ್ತದ ಲಾಸ್ಟ್ ಶುರು ಒಂದೊಂದು ಬುಲ್ತದ ಅಂತೆ ಡೈಮಂಡ್ ಆಯ್ತು ಕಷ್ಟದ ಸ್ಟೋರಿ ತುಂಬದಂದೆ ಬಂಡವರಿ ಒಂದು ತೆಲ್ತದ ಖುಷಿಯನ್ ಹೆಲ್ತ್ ಬರ ಸರ್ಕಸ್ ಮೂವಿ ಭಾರಿ ಸೂಪರ್ ಉಂಟು. ಕಾಮಿಡಿ ಮಸ್ತ್ ಎಡ್ಡೆ ಆಗ್ತದೆ, ಕೆಲ್ಸ ಕಣ್ಣು ನೀರು ಬರೋದುಂಟು. ಸೂಪರ್ ಮಾತೇ ಇಲ್ಲ. 23rd ಬರ್ತದೆ, ಮಿಸ್ ಮಾಡ್ಪದೆ ತೋಡಿ ಇಟ್ಸ್ ಗುಡ್. ಎಸ್ ಬರೋದು ಎಸ್ ಎಡ್ಡೆ ಕೂಡ ತೋಡು ಸೂಪರ್ ಇತ್ತು ಮೂವಿ, ಮಸ್ತ್ ಲೈಕ್ ಎಡ್ಡೆ ಇತ್ತು ಸರ್. ಎಡ್ಡೆ ಸೂಪರ್ ಇತ್ತು, ಕಾಮಿಡಿ ಇಲ್ಲ ಎಡ್ಡೆ ಸೀನ್ ಎಡ್ಡೆ ಇತ್ತು. ಮಸ್ತ್ ತೆಲ್ತ ಸರ್. ಲಾಸ್ಟ್ ಒಂಚೂರು ಬೀಳ್ತಾ ಸರ್, ಬೇಜಾರಾಗಿ ಎಡ್ಡೆ ಇತ್ತು. ಭಾರಿ ಶೋಕ್ ಆತ, ಭಾರಿ ಶೋಕ್ ಡೈಲಾಗ್ ಪಿಕ್ಚರ್ ತೋಡು ಕಾಮಿಡಿ
ಶೋಕ್ ಆತ್ರ ಮೂವಿ ಪೂರ ವಿಲನ್ ಬಾಟ್ಲ ಬಾರಿ ಶೋಕ್ ಮಾಡ್ತಾರೆ ಕಾಮಿಡಿ ಬರ ಶೋಕ್ ಆತ್ರ ಮಸ್ತ್ ಹೇಳ್ತಾ ಮಸ್ತ್ ಶೋಕ್ ಇತ್ತು ಹಾಂ ಮಸ್ತ್ ಹೇಳ್ತಾ ಹಾಂ ಮಸ್ತ್ ಹಾಂ ಭಾರಿ ಖುಷಿ ಅಂಡೋದು 10 ಲೈಕ್ ಜಾಸ್ತಿ ಬರ್ಬರು ಜಾಸ್ತಿ ಕಾಮಿಡಿ ಶೋಕ್ ಹಾಂ ಭಾರಿ ಖುಷಿ ಅಂಡ ಫಸ್ಟ್ ಇನ್ನು ಬಿಟ್ಟು ಫಸ್ಟ್ ಬರ್ಪಿ ನಾನು ತೋತು ಇಂದೇ ಫಸ್ಟ್ ತೋತು ಹಾಂ ಹಾಂ ಖುಷಿ ಅಂಡ ಖುಷಿ ಇತ್ತು ಮಸ್ತ್ ಕಾಮಿಡಿ ಇತ್ತು ಖುಷಿಯಾರು ಕಾಮಿಡಿ ಖುಷಿಯಾರು ಕನ್ನಡ ನೀರ್ಲ ಆಗಲೇ ಕಷ್ಟ ಬರೀರತ್ತ ಆಗಲೇ ಅವು ಬೇಜಾರ ಒಂದು ತೆಲ್ತೆ ಒಂದು ಬುಲ್ತೆ ಎಡ್ಡ ಒಳ್ಳೆಯದಾಗಿದೆ ಇದು ನಾನು ಇದು ಶುರು ನೋಡೋದು ಇದು ಬರೋದೇ ಇಲ್ಲಿ ಫಸ್ಟ್ ಹಾಂ ತುಂಬ ಒಳ್ಳೆಯದಾಗಿದೆ ಎಡೆತ್ತು ಮೂವಿ ಖುಷಿ ಅಂಡಿಂಗ್ಲೆ ಇದು ಕಾಮಿಡಿ ಮತ್ತು ಖುಷಿ ಅಂಡು ರೊಮ್ಯಾನ್ಸ್ ಎಲ್ಲ ಇತ್ತು ಅಂಚೆನ ಫ್ರೆಂಡ್ಸ್ ನಾಕ್ಲೆ ಪೂರೈಗ್ಲಪ್ಪ ಅಂತ ಬರ್ತೀನಿ ಮೂವಿ ವಾಸ್ ವೆರಿ ಗುಡ್ ಮಸ್ಟ್ ಓಕೆ ಹಾಂ ಹಾಂ ಸೂಪರ್ ಪಿಕ್ಚರ್ ಚೆನ್ನಾಗಿದೆ ನಮಗೆ ಅರ್ಥ ಆಗಲ್ಲ ಅದರಲ್ಲೇ ಅವ್ರಿಗೆ ಆ್ಯಕ್ಟಿಂಗ್ ಮಾಡಿದ್ರೆ ನೋಡಿ ಚೆನ್ನಾಗಿದೆ ಹಾಂ ಸೂಪರ್ ಫುಲ್ ಕಾಮಿಡಿ ಸೂಪರ್ ಫ್ಯಾಮಿಲಿ ಪುರ ಕೂಡ ಬರ್ಪ ಖಂಡಿತ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲ್ಮ್ ಕನ್ಫರ್ಮ್ ನೆಕ್ಸ್ಟ್ ಎನ್ನ ಫ್ಯಾಮಿಲಿ ಲೈಕ್ ಆಗ್ತದೆ ವಿಲನ್ ನಂಗೆ ಮಸ್ತ್ ಇಷ್ಟ ಸೂಪರ್ ಸೂಪರ್ ಅವ್ರನ್ನ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಇಂಚ ಬೊಕ್ಕ ಹೀರೋಲ ಎಡ್ಡೆ ಬಂದಿರು ಮಸ್ತ್ ಇಷ್ಟ ಸೂಪರ್ ಫುಲ್ ಎಂಜಾಯ್ಮೆಂಟ್ ಖುಷಿ ಅದು ಕಾಮಿಡಿ ಸೂಪರ್ ಕಾಮಿಡಿ ಫಸ್ಟ್ ಕ್ಲಾಸ್ ಇರ್ತದೆ ಫುಲ್ ಎಂಜಾಯ್ಮೆಂಟ್ ಫ್ಯಾಮಿಲಿ ಟೋಪಿನ ಶೋ ಫುಲ್ ತೆಲ್ತೀನಿ ಎಂಜಾಯ್ ಜಿ ಫುಲ್ ಕಾಮಿಡಿ ಇತ್ತು ಸೂಪರ್ ಲೈಕ್ ಶೋಕ್ ಗುಡ್ ಮೂವಿ ಒಳ್ಳೆ ಇತ್ತು ಕಾಮಿಡಿ ಲೈಕ್ ಎಡ್ಡೆ ಇತ್ತು ನೈಸ್ ವೆರಿ ಬೆಸ್ಟ್ ನಮ್ಮ ತೂಡಾಯನ ಪಿಕ್ಚರ್ ಸೂಪರ್ ಸೂಪರ್ ದುಃಖಲ ಬರ್ತು ತೇಲ್ಪೆರ್ಲ ಬರ್ತು ಮಾತು ಸೊಕಾತ್ ಸ್ಟೋರಿ ಆ್ಯಂಡ್ ಕಾಮಿಡಿ ಸೂಪರ್ 9-10 ಕೊರಳಿ 10 ಕೊರಳಿ ಲೈಕ್ ಅದು ಕಾಮಿಡಿ ಸೂಪರ್ ನೈಸ್ ಮೂವಿ ಎಡ್ಡೆ ಅದು ಸೂಪರ್ ಅದು ಕಾಮಿಡಿ ಎಡ್ಡೆ ಅದು ಸೂಪರ್ ಕಾಮಿಡಿ 100 ಗೋಲ್ಡ್ ಸೂಪರ್ ಬಾರಿ ಶೋಕ್ ಆದ್ರು ಬಾರಿ ಮೂಜಿ ಜಂತ ಬಾರಿ ಇಷ್ಟ ನಂಗೆ ಕಾಮಿಡಿ ಬಾರಿ ಇಷ್ಟ ಬುಲ್ತುದಿಗೆ ಭಾರಿ ಖುಷಿ ಆಯಿತು ನನಗೆ ಭಾರಿ ರೂಪೇಶ್ ಎಲ್ಲ ಇಷ್ಟ ಆಯಿತು ಅರವಿಂದ್ ಗೋಳಾರ್ ನಾವು ನೋಡ್ತಾ ಇದ್ದೇವೆ ಅವರ ಸೂಪರ್ ಆಗ್ತೀನಿ ಫಿಲ್ಮ್ ಒಂದು 100 ಡೇಸ್ ಗ್ಯಾರಂಟಿ ಉಂಟು ನಾವೇ ಟಿಕೆಟ್ ಕೊರ್ನೆಗೆ ದಾಲ ಬೇಜಾರು ಇಜ್ಜಿ ಕಾಸು ಕೊರ್ನೆಗೆ ಖಂಡಿತ ಮನೋರಂಜನೆ ಫ್ಯಾಮಿಲಿ ತುಪ್ಪನ ಪಿಕ್ಚರ್ ಎಡ್ಡೆ ಮೂವಿ ಸೂಪರ್ ಎಡ್ಡೆ ಕಾಮಿಡಿ ಮತ್ತೆ ಎಡ್ಡೆ ಕಾಮಿಡಿ ಮತ್ತೆ
ಸರಿನಾ? ಸೂಪರ್ ಕಾಮಿಡಿ ಎಡ್ಡೆಡ್ ಲಾಸ್ಟ್ ಮಟ್ಟ ಫುಲ್ಲು ಖುಷಿ ಕಾಮಿಡಿ ಕಾಮಿಡಿ ಪೂರಲ್ಲ ಫಸ್ಟ್ ಲಾಸ್ಟ್ ಮುಟ್ಟೆಲ್ಲ ಕಾಮಿಡಿ ಪೂರ ಲೈಕ್ ತಿಳಿದೊಂದೇ ಇರ್ತಾರೆ ಹಾಂ ಸೂಪರ್ ಮೂರೇ ಅನ್ನಲ್ಲ ತಿಳ್ಸಲ್ ಸಾಕಾಣ ಸೂಪರ್ ಗುಡ್ ಚೆನ್ನಾಗಿದೆ ಕಾಮಿಡಿ ಎಲ್ಲ ಸೂಪರ್ ಆಗಿದೆ ಸೂಪರ್ ಸೂಪರ್ ಇದೆ ಸೂಪರ್ ಲೈಕ್ ಶೋಕಿದ್ದಾನೆ ಎಡ್ಡ ಫಿಲ್ಮ್ ಕಾಮಿಡಿ ಮೇರೆ ಭೋಜರಾಜನ ಮಗಲ್ ಬರೋ ಎಡ್ಡ ನ್ಯಾಚುರಲ್ ಆ್ಯಕ್ಟಿಂಗ್ ಒಂದು ಒರಿ ಅಸಲ್ದ ಮೀರಿನ ಒಂಚಿ ಎಡ್ಡ ಮೂವಿ ತೆಲ್ಪದು ಬಿಲ್ಪದು ಪೂರ ಕೋರ್ಡಿನೇಷನ್ ಎಂಡ್ ಅಂಚೇನು ಭಾಳ ಶೋಕ ಇತ್ತಾನೆ ದಾರ ಬಿರಿಯಾನಿ ಬತ್ತು ಕಂಪ್ಲೀಟ್ ಪೂರ ಒಂದು ಇತ್ತು ಲಾಸ್ಟ್ ಮುಟ್ಟ ಎಂಡ್ ಗುಡ್ ಎಂಡಿಂಗ್ ಹ್ಯಾಪಿ ಎಂಡಿಂಗ್ ರಿಯಲಿ ಗುಡ್ ಬ್ಯೂಟಿಫುಲ್ ವೆರಿ ಗುಡ್ ಎಂಟರ್ಟೈನಿಂಗ್ ಮೂವಿ ಬೊಕ್ಕ ಜೋಕ್ಸ್ ಎಡ್ಡ ಇತ್ತಂದು ಬೊಕ್ಕ ಸುರುಡ್ದು ಕಡೆ ಮುಟ್ಟಲ್ಲ ಬಾರಿ ಶೋಕ್ ಕಾಮಿಡಿ ಇತ್ತಂದು ಬೊಕ್ಕ ಲಾಸ್ಟ್ ಎಂಡಿಂಗ್ ಬಾರಿ ಶೋಕ್ ಮಲ್ದಿರಿ ಪಂಡ ಫ್ಯಾಮಿಲಿ ಬತ್ತದು ತುಪ್ಪು ಹಂಚಿದ್ರೆ ಒಂಜಿ ಲಾಸ್ಟಿಗೆ ಸೀನ್ ಬರತ್ತು ಕೊಡ್ತೇವೆ ಎಸ್ ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಬರ್ತು ಕಾಮಿಡಿ ದೊಟ್ಟಿಗೂ ಲೈಫ್ ಎಡ್ಡೆ ಪೋಪನಂಚ ಸ್ಟೋರಿ ಎಡ್ಡೆ ಎತ್ತನು ಅಂಚನೆ ಅಲ್ಲ ಎಡ್ಡೆ ತಿಳ್ಕೊಂಡು ಎಡ್ಡೆ ಪಾಸ್ ಆಪಣ ಒಂದು ಮೆಸೇಜ್ ಇದ್ದಿತ್ತು ಎಡ್ಡೆ ಮೆಸೇಜ್ ಈ ಥರ ಯಂಗ್ಸ್ಟರ್ಗೆ ಭಾರಿ ಎಡ್ಡೆ ಮೆಸೇಜ್ ಗೊತ್ತು ನನಗೆ ಹಾರ್ಡ್ ವರ್ಕ್ ಮಾಡ್ಕೊಡುವಂಥ ಸೂಪರ್ ಮೂವಿ ಸೂಪರ್ ಎಂಗ ಮಾತ ಇಷ್ಟಾಣ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ದಿಂಚಿ ರೂಪೇಶ್ ಶೆಟ್ಟಿನ ಫಾಲೋ ಮಾಡ್ತಾ ಬರೋನಲ್ಲ ಅರ್ನ ಮಲ್ಲ ಫ್ಯಾನ್ ಮಸ್ತ್ ಇಷ್ಟಾಂಡ ಅರ್ನ ಸೀನ್ ಪೂರ ನಮ್ಮ ಊರ್ದ ಪೂರ ಸೀನ್ ಪೂರ ತೂದು ಮಸ್ತ್ ಇಷ್ಟಾಂಡ ಮಸ್ತ್ ಲೈಕ್ ಕುಡಂಜಿ ಸರ್ಕಸ್ ಒಂದಿಲ್ಲ ಮಸ್ತ್ ಹಿಟ್ ಆಡಂದು ಪಂದಕ್ಕೆ ಇರೋದಿಲ್ಲ ಒಂಜಿ ಎಡ್ಡೆ ಎಂಟರ್ಟೈನ್ಮೆಂಟ್ ಕಾಮಿಡಿಲಿ ಉಂಡು ಅಂಚೆನೆ ಒಂಚೂರು ಎಂಟರ್ಟೈನ್ಮೆಂಟ್ ಸೊ ದಾದ ಪಂಡ ಐತೆ ಅಮ್ಮಲ್ಲು ಜೋಕ್ಲೆ ಪಡೋದು ಬಂಗಾರ ಪೇರು ಐತ ಬೇನೆ ಅವನು ಪೂರ ಜೋಕ್ಲೆ ಅರ್ಥ ಆಪುಂಡು ತೂ ಎಡ್ಡ ಸೊ ಐಕ ಫ್ಯಾಮಿಲಿ ಪೂರ ಬದ್ದು ತೂವಲ್ಲಿ ಹೆಡ್ ಉಂಡು ಓಕೆ ಅಲ್ಲ ಬೆಸ್ಟ್ ಒಂದೊಂದೊಂದು ಶೋರ್ ಓಕೆ ಪಿಕ್ಚರ್ ಎಡ್ಡೆ ಲೈಕ್ ಬಂಡ ಸ್ಟೋರಿಲ್ಲ ಎಡ್ಡೆ ಇತ್ತು ಕಾಮಿಡಿ ಎಲ್ಲ ಇತ್ತು ಎಡ್ಡೆ ಐತೆ ಸೂಪರ್ 5 ಸ್ಟಾರ್ ರೇಟಿಂಗ್ ಎಸ್ ಎಸ್ ಪಕ್ಕ ಡನ್ Yeah, nice movie. 100 days. Tell ಸಾಕಾಂಡ್ ಏಜಿ ಒಂದು ಫ್ಯೂ ಪಣ್ಣ ಒಂತ ಇಮೋಷನಲ್ ಇತ್ತಂಡೆ ಬಟ್ ಇಟ್ಸ್ ಫುಲ್ ಎಂಟರ್ಟೈನ್ ರಿಯಲಿ ಇಟ್ಸ್ ಗುಡ್ ಬನ್ನು ಸೂಪರ್ ಇತ್ತು ಬನ್ನು ಸಾಂಗ್ ಲೈಕ್ ಆಯ್ತು ಜೋಕ್ ಪೂರ ಲೈಕ್ ಬನ್ನು ಮಸ್ತ್ ಖುಷಿ ಆಯ್ತು ಕಾಮಿಡಿ ಬಂದ ಏಜ್ ಆಯ್ತಂಡು ಏಜ್ ಖುಷಿ ಅಂಡ್ರಿ ತಿಳ್ಕೊಂಡೆ ಇತ್ತ ಭಾರಿ ಖುಷಿ ಅಂಡ್ ಬರ್ಸೋಗು ಅದು ನಿಂಗೆ ಎಡ್ಡೆ ಖುಷಿ ಅಂಡ ಇಟ್ಟು ನಾನು ತಿರ್ತಂಗಿಲ್ಲ. It was a really nice movie. I enjoyed it a lot. What? 9 on 10. ಜನಕ್ಲಿಂದ తెలిపారు మస్తు సర్కస్ మంది ఆర్ షోక్ ಮಸ್ತ್ ಶೋಕ್ ಇತ್ತಲ್ಲ ತೆಲ್ತು ಸಾಕು ಹಾಕೊಂಡು ಮಂಜು ಮೇಲೆ ಹಾಕದು ಕೂಡ ಉಂಡು ಅಂಚನೆ ಒಂದು ಫ್ರೂಟಲ್ಲ ರಜಾ ಅಂತ ಮಸ್ತ್ ತೊಂಬರು ಎಲ್ಲ ಮಿಸ್ ಮಾಡ್ತಾರೆ ಬಲ್ಲಿ ಎಲ್ಲ ಎಡ್ಡೆ ಕೊತ್ತು ಬೈ ನನಗೆ ಗೊತ್ತಾಯ್ತು ಭಾರಿ ಕಾಮಿಡಿ ಮತ್ತು ಭಾರಿ ಎದ್ದೈತೆ ನನವರ ತೂಕ ಅಂತ ಹಾಕೋದು ನಾನೂರ ಹೊರಡು ಮೂವಿ ಸೂಪರ್ ಇತ್ತು ಕಾಮಿಡಿ ಮಸ್ತ್ ಸೂಪರ್ ಇತ್ತು ರೂಪೇಶ್ ಶೆಟ್ಟಿ ಸರ್ ಆಲ್ ದ ಬೆಸ್ಟ್ ಮಸ್ತ್ ಇಟ್ಟು ಸೂಪರ್
ಸೂಪರ್ ಬೆಸ್ಟ್ ಫಿಲ್ಮ್ ಗಿರಿಗಿರಿ ಹಿಡಿದು ಬಕ್ಕ ಬೆಸ್ಟ್ ಫಿಲ್ಮ್ ಎಂಟರ್ಟೈನ್ಮೆಂಟ್ ಇತ್ತು ಕಾಮಿಡಿ ಇತ್ತು ಪೂರ ಸ್ಟೋರಿ ಟೆಲ್ಲಿಂಗ್ ಪೂರ ಎಡ್ಡೆ ಇತ್ತು ಪೂರ ಫ್ಯಾಮಿಲಿ ತುಪ್ಪಿನ ಫಿಲ್ಮ್ ಕಾಮಿಡಿ ಮಸ್ತ್ ಎಡ್ಡೆ ಇತ್ತು ಫುಲ್ ಎಂಜಾಯ್ ಮಾಡ್ಕೊಳ್ಳಿ ಪೂರ ಫ್ಯಾಮಿಲಿ ಸ್ಟೋರಿ ಎಡ್ಡೆ ಇತ್ತು ಎಡ್ಡೆ ಸ್ಟೋರಿ ಹಾಂ ಯೂತ್ಗೆ ಬೋರ್ಡ್ ಹಾಕೊಂಡು ಎಡ್ಡೆ ಸ್ಟೋರಿ ಕಾಮಿಡಿಗೆ ದಾಲ ಕೊರತೆ ಹೆಚ್ಚಾನು ಫುಲ್ ಪೈಸಾ ವಸೂಲು ಸೂಪರ್ ಇತ್ತು ಮೂವಿ ಫುಲ್ 3 ಅವರ್ಸ್ಲ ತೆಲ್ತೀನಿ ಸೂಪರ್ ಎಡ್ಡೆ ಕಾಮಿಡಿ ಪೂರ ಎಡ್ಡೆ ಇತ್ತು ಸೂಪರ್ ಪ್ರಿವಿಯಸ್ ಮೂವಿ ಏನು ಆ್ಯಕ್ಚುಲಿ ತೂದಿಂಚಾಂಡಾರ್ನ ಒಂದೇ ಫಸ್ಟ್ ಟೈಮ್ ತೋನೆ ಎಡ್ಡೆ ಇತ್ತು ಕ್ವಾಲಿಟಿ ಎಡ್ಡೆ ಟೋಟಲಿ ಮೂವಿಡಿ ಇರ್ನ ಮೆಗ್ದಿನ ಲಾಂಚಿನ ಬುಪ್ಪಲ್ಲ ರಡ್ಜಲ್ನ ಒಂಜಿ ಫ್ರೇಮ್ ತೋಪುನಂಚಿನ ಚಾನ್ಸಸ್ ಆಗಿ ಸೊ ಇಂಚಿದ್ರು ಮೇಡಮ್ ಫಸ್ಟ್ ಟೈಮ್ ಆ್ಯಕ್ಚುಲಿ ಇರ್ನ ಮೆಗ್ದಿ ರೋಲ್ ಮಾಡ್ತಾರೆ ಸೊ ಇಂಚಂಡಿರಿ ಖುಷಿ ಆ್ಯಂಡ್ ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿತ್ತು ಜಾಲ ಆ್ಯಕ್ಟಿಂಗ್ ಫೀಲ್ಡ್ಗೆ ಹೋಗ್ಬೋದು ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ದ ಚಾನ್ಸ್ ಆಲ್ಸೋ ಸೊ ಮಸ್ತ್ ಖುಷಿ ಆ್ಯಂಡ್ ಎಡೆ ವರ್ಕ್ ಮಾಡ್ದಲ್ಲ ಎಡೆ ಆ್ಯಕ್ಟ್ ಮಾಡ್ತಾರೆ ಓವರ್ ಆಲ್ ಟೀಮ್ ಎಡೆ ವರ್ಕ್ ಮಾಡ್ತಾರೆ ಸೊ ಇರ್ ಮೀನ್ ನೆಕ್ಸ್ಟ್ ಮೂವಿಗೆ ಪ್ಲಾನ್ ಉಂಡೆ ಐ ಡೋಂಟ್ ನೋ ಅನ್ಸುತ್ತೆ ಮೆಗ್ದಿನ ತೂದು ಸೊ ಯಾಲ್ನ ವಲ್ಲ ಪ್ಲಾನ್ what I feel okay I could done but yeah tikkana okay ಸೊ ಟೋಟಲಿ ಮೂವಿ ತೂಪಿನ ದಾದ ಪಂಪರ್ ಮಸ್ತ್ ಹೆಲ್ಪರ್ ತಿಕ್ಕಂಡು ಓವರ್ ಆಲ್ ನಮಗೆ ತುಳುಟ ಮೋಸ್ಟ್ ಕಾಮಿಡಿ ಈಸ್ ಇಂಪಾರ್ಟೆಂಟ್ ಸೊ 100% ಇತ್ತು ಮಸ್ತ್ ಆಫ್ಟರ್ ಲಾಂಗ್ ಟೈಮ್ ಹೆಲ್ಪರ್ ತಿಕ್ಕಂಡು ಸ್ಪೆಷಲಿ ಪಪ್ಪನ ಬಗ್ಗೆ ಬಂದ್ಬಂಡ ಭೋಜನ ಪಪ್ಪನ ಯಾ he's a good actor no ದಾಲು ಪಂಡ್ರಿಗೆ ಜಾಗ ಮಾಡಿ ಸೊ ಥ್ಯಾಂಕ್ ಯು ಓಕೆ ಸೊ ನಮ್ಮ ಫೈನಲಿ ನಮ್ಮ ಭೋಜನನ ಮಿಸ್ಸಸ್ ಉಳ್ಳೇರಿ ಸೊ ಭೋಜನ ಈತ ನಮ್ಮಲ್ಲಿ ತೆಲಿಪಾಡೊಂದನ್ನ ಆರಿಲ್ಲಲ್ಲ ಮಸ್ತ್ ತೆಲ್ತೊಂದು ಉಪ್ಪನಕ್ಕೆ ರೀಸನ್ ನಮ್ಮಕ್ಕ ಅಕ್ಕ ಇರು ಫಸ್ಟ್ ಫಿಲ್ಮದ ಬಗ್ಗೆ ಬಲ್ಲೆ ಬೊಕ್ಕ ಭೋಜನದ ಬಗ್ಗೆ ಬಲ್ಲೆ ಓಕೆ ಫಿಲ್ಮ್ ಮಸ್ತ್ ಎಡ್ಡೆ ಆಯ್ತಲ್ಲ ದಯಪಂಡ ಫುಲ್ಲು ಟೀಮ್ ವರ್ಕ್ ಎಡ್ಡೆ ಆಯ್ತು ಯಾಕಂದ್ರೆ ತೆಲ್ತು ಸಾಕಂಡ ಫಸ್ಟ್ ಆಫ್ ಆಲ್ ಅದೇ ನಮ್ಮ ಮಗ ಲೈಟ್ ಆ್ಯಕ್ಟಿಂಗ್ ಮಾಡ್ದಾರೆ ರೂಪೇಶ್ನ ಮೆಗ್ದಿನ ಕ್ಯಾರೆಕ್ಟರ್ ಹೆಂಗೆ ಸೇಮ್ ಟು ಸೇಮ್ ಆಯ್ನ ಮೆಗ್ದಿನ ಲೆಕ್ಕನೆ ತೋಜೊಂದಿಲ್ಲ ಅಂಚ ಮಸ್ತ್ ಖುಷಿ ಅಂದರೆ ರೂಪೇಶ್ಗೆ ಮಸ್ತ್ ಥ್ಯಾಂಕ್ಸ್ ಅಲ್ಲೊಟ್ಟಿಗೆ ಎಡ್ಡೆ ಆ್ಯಕ್ಟಿಂಗ್ ಮಲ್ದಲ್ಲಿ ಬಂದು ಟೀಮ್ ವರ್ಕ್ ಕಾಮಿಡಿ ಅವಾರ್ಡ್ ಸ್ಟೋರಿ ಲೈನ್ ಅವಾರ್ಡ್ ಮಸ್ತ್ ಎಡ್ಡೆ ಇರ್ತದೆ ಮಾತೆಲ್ಲ ಬರ್ತದೆ ಮಾತೆಲ್ಲ ಆಶೀರ್ವಾದ ಮಲ್ಪಲೆ ಬಂದಿದೆ ಈ ಸಮಯ ಇರ್ನ ಹಸ್ಬೆಂಡ್ ನ ಒಂಜಿ ಆಕ್ಟ್ ತಗೊಂಡಿದ್ದಾರೆ ಇತ್ತೆ ಮಗಲನೆ ಸ್ಕ್ರೀನ್ ತುಪ್ಲಕ್ ಅವಲ ಈ ಬಿಗ್ ಸ್ಕ್ರೀನ್ ಸೊ ಇಂಚ ಫೀಲ್ ಆಂಡಿರಿ ಫಸ್ಟ್ ಟೈಮ್ ತೋನಾಗ ಫಸ್ಟ್ ಟೈಮ್ ತೋನ ಪಂಡ ಅಲ್ಲಿ ಇಂಚ ಮಲ್ದಲ್ಲಿಂದ ಎಂಕಲಿಗೆ ಒಂಜಿ ಕ್ಯೂರಿಯಾಸಿಟಿ ಇರ್ತದೆ ಆಂಡ ಮೇರ್ ಬರ್ತದೆ ಪಂಡೆ ಫಾರಿನ್ ತುದ್ದು ಬರ್ತದೆ ಎಡ್ಡೆ ಮಲ್ತದಲ್ಲ ಆಂಡ ಫಸ್ಟ್ ಮಲ್ದಿನ ಫಿಲ್ಮ್ ಒಂದು ಮಸ್ತ್ ಖುಷಿ ಆಡೊಂದುಂಡು ಎಡ್ಡೆ ಮಲ್ದಲ್ಲಿ ಫೈನಲ್ ಅದು ಬಂದ್ಬಂಡ ಇರ್ನ ಹಸ್ಬೆಂಡ್ ಬಗ್ಗೆ ಭೋಜನನ ಇಡೀ ನಮ್ಮ ಕುಡ್ಲ ಮಾತ್ರ ಆಲ್ ಓವರ್ ಕರ್ನಾಟಕ ಆತೊಂದು ಪುನಂಚಿನ ಆಕ್ಟರ್ ಸೊ ಇಂಚ ಫೀಲ್ ಆಗೊಂದಿತ್ತು ನೀರೇ ಗೊಲೈ ಕುಲ್ದ ಅರ್ನ ಕಾಮಿಡಿ ತೋನಾಗ ಅವಲ ಮಸ್ತ್ ಓಪನ್ ಅಪ್ ಆದ ಕಾಮಿಡಿ ಅರ್ನ ಪನ್ನಡೊಂದಿತ್ತು ಸೊ ಇಂಚ ಫೀಲ್ ಆಂಡಿರಿಗೆ ಆದ್ರೆ ಅದು ಮಾತ್ರ ತೆಲಿಪಾನಾಗ ಮಸ್ತ್ ಖುಷಿ ಅಂತ ಪಂಡ ಬಾಕಿದ ಫಿಲ್ಮ್ ಇಲ್ಲ ಮಲ್ಪೇರ ಆಂಡ ನೆಟ್ ಒಂದು ನಾ ಹೇರ್ ಸ್ಟೈಲ್ ಅವಡು ದಾಡ್ ಫುಲ್ ಅವು ಹೇರ್ ಸ್ಟೈಲ್ ಮಲ್ದಿನಪ್ಪಾಗ ಇಂಕಲೆ ಒಂದೇ ಸಮಯ ದೇವಸ್ಥಾನಕ್ಕೆ ಪೂರ ಪೋರೆ ಮಸ್ತ್ ಭಂಗ ಹೊಂದಿತ್ತು ಅವ್ರ ಹ್ಯಾಟ್ ದಿವಂತ ಹೊಂದಿತ್ತು ಪಂಡ ಅವ್ರಿಗೆ ಒಂಥರ ಹೊಂದಿತ್ತು ಪೂಜಲ್ಪುರ ಒಂಥರ ಯೂತ್ ಅದು ರೀಸೆಂಟ್ ಆದಿತ್ತಿನಾರೆ ಅಂದ್ರೆ ಮಸ್ತ್ ಖುಷಿ ಅಂತ ಕಾಮಿಡಿ ಪೂರ ಮಸ್ತ್ ಪೊರ್ಲಾದ ಮಾತೆಲ್ಲ ಬರ್ತದಿಲ್ಲ ಮಾತೆಲ್ಲ ಆಶೀರ್ವಾದ ಮಲ್ಪಲೆ ಸೊ ಅವೇ ಹೇರ್ ಸ್ಟೈಲ್ ಮೀನ್ ಕಂಟಿನ್ಯೂ ಮಲ್ಪಾರ ಹಸ್ಬೆಂಡ್ಗೆ ಇಜಿ ಎಸ್ ಥ್ಯಾಂಕ್ ಯು ಬೈ ಎಂಚಿತ್ತು ಟೋಟಲ್ ಯಾ ಅವಸಮ್ ಬರೋಲಿ ಸರ್ಕಸ್ ಮಸ್ತ್ ಕಾತೋನಿತ್ತು ಮಸ್ತ್ ಟೈಮ್ ಸರ್ಕಸ್ ತೋಡ್ ಬಂದು ಇತ್ತಂತೂ ಸರ್ಕಸ್ ಬ್ಯಾತಗಡೆ ತೋರಿ ಸಿಕ್ಕೊಂದಿಚ್ಚಿ ಥಿಯೇಟರ್ ತೋಯ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಮಸ್ತ್ ಟೈಮ್ ಕಾತೋನಿತ್ತು ನಿಯರ್ಲಿ 1-2 years ಶೂಟ್ ಆದಿತ್ತಂಡು ಅದಕ್ಕೆ ನಾವು ಪಂಚಮಿಲ್ಲಿ ಜಾಯ್ನ್ ಇತ್ತಲ್ಲ ಮೂವಿಗೆ ಸೊ ವಿ ವಾಸ್ ವೇಟಿಂಗ್ ಫಾರ್ ಟು ಕಮ್ ಇನ್ ದ ಬಿಗ್ ಸ್ಕ್ರೀನ್ ಮಾಮೂನಂತೂ ತೊಗೊಂಡಿತ್ತ ಆ್ಯಂಡ್ ದಿಸ್ ವಾಸ್ ರಿಯಲಿ ಬೆಸ್ಟ್ ಟೈಮ್ ಫಾರ್ ಅಸ್ ಅಂಚನೆ ನೀ ಮಸ್ತ್ ಇಡೀ ಕುಡ್ಲಾಡ್ದೆ ಎಂಟೈರ್ ಬೈದೇರಿ ಯು ಕ್ಯಾನ್ ಸೀನ್ ರಿವ್ಯೂಸ್ ಆ್ಯಂಡ್ ಆಲ್ ಅಂಚದೆ ಇತ್ತ ಎಂಟೈರ್ ಈ ಸರ್ಕಸ್ ಏನು ಮಾತಾ ನನ್ನ ಎಲ್ಲ 23rd ರಿಲೀಸ್ ಆಗುಂಟು ವರ್ಲ್ಡ್ ರೈಟ್ ಸೊ ಅಲ್ಲಿ ಬರ್ಪಿನಲ್ಲಿ ಮಾತಾ ಸೊಜಿ ಮೂವಿನ ಎಂಟೈರ್ ಫ್ಯಾಮಿಲಿ ಬರೋಡು ದಯಮಾಡಿ ಫ್ಯಾಮಿಲಿ ಪ್ಯಾಕೇಜ್ ಈ ಮೂವಿ ಸೊ ಈ ಸಮಯ ಭೋಜನ ಕೈದಲ್ಲಿ ತೋದುಪ್ಪಾರು ಇನಿ ಬಿಗ್ ಸ್ಕ್ರೀನ್ ಆ್ಯಕ್ಚುಲಿ ತೂಯಾರು ಅವ್ರು ಅರ್ಲ ಕಾಮಿಡಿನ ಎಂಜಾಯ್ ಎಂಟರ್ಟೈನ್ಮೆಂಟ್ ಪುನ ಪ್ರೀತಿ ಬೇತೆ ಆ್ಯಕ್ಚುಲಿ ಥಿಯೇಟರ್ಡ್ ಸೊ ಇಂಚಾಂಡ್ ಮಾಮೂನ್ ಆ್ಯಕ್ಚುಲಿ ಅಂದ ಆರು ಆ್ಯಕ್ಚುಲಿ ಪಟ ಮಸ್ತ್ ಮೂವೀಸ್ ತುಂಬ ತೊಗೊಂಡಿತ್ತ ಎಲ್ಲಾಡು ಇಜ್ಜಿ ಸಮ್ಟೈಮ್ಸ್ ಇಪ್ಪರು ಇದೇನಾಡು ನಮ್ಮ ಪಾತ್ರ ಹೊತ್ತಾಡ ಏನಾಡು ಗಮ್ಮತ್ ಸ್ನೇಹಿತಂಡ ಅವೇ ಆ್ಯಕ್ಚುಲ್ಸ್ ಬರ್ಪುಣೆ ಅವನು ಈ ಥಿಯೇಟರ್ ಅಂಚನೆ ಇಪ್ಪರು ಮೂಲ ಆಲ್ಮೋಸ್ಟ್ ಸಿಮಿಲರ್ ಇಪ್ಪರು ಬಂದು ಅಂಚದು ಎಂಟೈರ್ ಆದು ಓಕೆ ಸೂಪರ್ ಯಾ ಅಂದು ಆ್ಯಕ್ಚುಲಿ 100 days ಇಟ್ ವಿಲ್ ಮೂವ್ ಅಂಡ್ ಪಬ್ಲಿಸಿಟಿలో ಮ್ಯಾಕ್ಸ್ ಸ್ಕೋರ್ ಒಂದಿಲ್ಲ ಅಂಚದು ವೆರಿ ಗುಡ್ ಒನ್ ಎಸ್ ಯಾ ಥ್ಯಾಂಕ್ ಯು
ಓಕೆ ಸೊ ಫೈನಲಿ ಎಂಗ್ಲೆಗಂತೂ ಮೂವಿ ಇತ್ತು ಬಂಜಾರ ತಿಳ್ತಾಂಡು ಐ ಮೀನ್ ರಿವ್ಯೂಲ ಕೇಳ ಜನಕಲ್ನ ಸೊ ನಿಖಲತ್ತಿಗೆ ಮಾತಿರ್ಲ 100% ಪಕ್ಕ ಪೈಸಾ ವಸೂಲ್ ಮೂವಿ ಪನಂದುಲೇರು ಅವೆ ತೊಟ್ಟು 200 days ಅಂತೂ ಬಲಿಪಿನಂತೂ ಗ್ಯಾರಂಟಿ ಪನಂದುಲೇರು ಸೊ ಅಂಚಾದ ಎಂಗ್ಲೆಗಂತೂ ಓಲ್ಲ ಒಂದೊಂದು ಸಾಕಾಡು ಐ ಮೀನ್ ಮಾತಿನ ರಿವ್ಯೂ ತೂದಪ್ಪು ಅದನ್ನ ತಿಳ್ತದ್ದು ಸಾಕಾದ ಒಂಚೂರು ಕುಲ್ಲೊಂದ ರಿಲ್ಯಾಕ್ಸ್ ಮಾಡ್ಬೇಕು ಬಂದು ಸೊ ಫೈನಲಿ ರೂಪೇಶನೆ ಬರ್ಲಕ್ಕನೆ ಅಣ್ಣನಕ್ಲು ಅಕ್ಕನಕ್ಲು ಮೆಗ್ಗಿನಕ್ಲು ಅಜ್ಜನಕ್ಲು ಏರ್ ಮಾತಿರ್ಲ ಎಲ್ಲಂಜಿ 20 ಮೂಜಿಕ್ ಥಿಯೇಟರ್ಗೆ ಬರ್ತದ ಮೂವಿ ತುಲೆ ರಾಯಗದು ಬಣ್ಣ ಗಿರ್ಗಿ ಟಾಯ್ ಬಕ್ಕ ಸರ್ಕಸ್ ಬಂದು ಕುಡಂಜಿ ಮೂವಿ ತೊಟ್ಟಿಗೂ ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆ್ಯಕ್ಚುಲಿ ಸೊ ಎಲ್ಲ ಪರ್ಟಿಕ್ಯುಲರಿ ಪರ್ಸ್ನಲಿ ಮೂವಿನ ತೂತೆ ಸೊ ದಾಲ ಜೌಟಿಜಿ ತೆಲಿಕೆಗಂತೂ ನಮ್ಮ ಕುಡ್ಲದಕ್ಲು ನಮ್ಮ ಕರಾವಳಿದಕ್ಲು ಕಾತದ್ದು ಈ ಸ್ಮೈಲ್ಗೋಸ್ಕರ ತೆಲಿಕೆಗೋಸ್ಕರ ಸೊ ಖಂಡಿತವಾದಲ್ಲ ಎಲ್ಲಂಚಿ 20 ಮೂಜಿಕ್ ಪ್ರತಿ ಊರಿಯಲ್ಲಿ ಶುಕ್ರವಾರ ಥಿಯೇಟರ್ಗೆ ಬಲೆ ಮಿಸ್ ಮಲ್ಪಚ್ಚಿ ದಾಲ ವರಿ ಮಲ್ಪನ ಅಗತ್ಯ ಇಚ್ಚಿ ತೆಲಿಪಿನೈಕಂತೂ ಕೊರತೆನೇ ಇಜ್ಜಿ ಸೊ ಮುಂದೆ ನಮ್ಮ ರೂಪೇಶನ ಹೊಸ ಮೂವಿ ಸೊ ಅಂಚಾದ ನೇಟ್ ದಾಲ ಒವೇ ರೀತಿದ ಅಂಚಿನ ಎಂಟರ್ಟೈನ್ಮೆಂಟಿಗೆ ನೆವರ್ ಕಾಂಪ್ರಮೈಸ್ ಸೊ ಟೋಟಲಿ ಅದು ಎಂಟರ್ಟೈನ್ಮೆಂಟ್ ಪ್ಯಾಕೇಜನ್ನು ಕೊಡ್ತಿರ್ಬನ್ನೋದು ಸೊ ಒಂದು ಇನ್ನಿತ ಸ್ಪೆಷಲ್ ವಿಶೇಷ ನಿರಂತರ ಸುದ್ದಿ ಅಂಚನೆ ಮನೋರಂಜನೆಗೆ ಅದು ಒಂದು ಪಲೆ ನಮ್ಮ ಟಿವಿ